ಮಂಗಳೂರಿನ ಪರಾರಿ ರಾಜ್ ಟೈಲ್ಸ್ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರ ಕೈಗೆ ಸಿಲುಕಿ ನಲುಗಿ ಕೊಲೆಯಾದ ಪುಟ್ಟ ಬಾಲಕಿಯ ಸಾವಿಗೆ ನ್ಯಾಯ ಸಿಗಬೇಕು ಹಾಗೂ ಮಡಿದ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಗುರುಪುರ ಪ್ರಖಂಡದ ವತಿಯಿಂದ ಶ್ರದ್ಧಾಂಜಲಿ ಸಭೆಯನ್ನು ಗುರುಪುರ ಜಂಕ್ಷನ್ನಲ್ಲಿ ಇಂದು ಸಂಜೆ ಆಯೋಜಿಸಲಾಗಿತ್ತು. ಗುರುಪುರ ವಜ್ರದೇಹಿ ಮಠ ರಾಜಶೇಖರಾನಂದ ಸ್ವಾಮೀಜಿ, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಮೊಂಬತ್ತಿ ಬೆಳಗಿಸಿ ಮಡಿದ ಬಾಲಕಿ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದರು. ನಮ್ಮನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂಜಿ ಪುದರ್ ಹಾಕೊಂಡು ಬೊಕ್ಕ ಅಕಲ್ಲ ಒಂಜಿ ಮಲ್ಲ ಆಫೀಸರ್ ಆದ ಭಾರತ ದೇಶದ ಮೆನ್ಕೆರೆ ಸಾಧ್ಯತೆ ಉಂಡು ಪಂಪುನ ಒಂಜಿ ಭಾವನೆದ ಒಟ್ಟಿಗೆ ಕಿನ್ನೆಯ ಪ್ರಾಯದ ಬಾಲೆ ಸುಮಾರು 8 ವರ್ಷದ ಬಾಲೆ ಈ ಬಾಲೆನ ಜಾರ್ಖಂಡದಕ್ಕೂ ನಮನ ಕೈತಂಡ ಊರಿಗೆ ಬೇಲೆಗೆ ಬರ್ತದೆ. ದಾಗನ ಒಂಜಿ ದುರ್ವ್ಯಸನ ಒಳಗಾದ ಆ ಬಾಲೆನ ಆ ರೀತಿ ನಡಪಾವೊಂದು ಏರ್ಪಂಡ ಒಂಜಿ ಭಯ ಏರು ದುಷ್ಕರ್ಮಿಲೇನಿತ್ತೆ ಮಾನ್ಯ ಆರಕ್ಷಕ ಇಲಾಖೆದಕ್ಕಲು ಬಂಧನ ಮಾಡ್ತಿದ್ದೇರು. ಐಟ್ ಸುಮಾರು 4 ಆರೋಪಿಲು ಪತ್ತೆಯಾತಿರು. ಈ ಪತ್ತೆಯಾತಿನ 4 ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗೋಡು ಪಂಪನ ಒಂಜಿ ಒತ್ತಾಯದ ಒಟ್ಟಿಗೆ ನಮ್ಮ ಇತಿಗಾನದನೇ ಪಂಟ ಒಂಜಾಕ್ಲೆ ಗಲ್ಲು ಶಿಕ್ಷೆ ಕೊರ್ಲೆ ಅಥವಾ ಎನ್ಕೌಂಟರ್ ಮಂತುಲೆ ಈ ರೀತಿಯ ಒಂಜಿ ಪ್ರಸ್ತಾವನೆ ನಮ್ಮ ದುಂಬೇದೀತ ಇನಿಕ್ಲ ಅಭಿನಯ ನಮ್ಮ ಉದ್ಘೋಷ ಮನ್ಪುವ ದುಂಬುಲ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪರಾರಿದ ಮರಣಿ ನಡತಿನ ಕಿನ್ನೆಯ ಬಾಲ್ಯದ ಒಂಜಿ ದುಷ್ಕರ್ಮಿನ ಕಾಮ ಪಿಪಾಸಿಗೆ ಬಲಿಯಾಯಿನ ಬಾಲ್ಯದ ಶ್ರದ್ಧಾಂಜಲಿದ ಒಂಜಿ ಕಾರ್ಯಕ್ರಮನ ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳ ಸೇರ್ದು ಗುರುಪುರ ಪ್ರಖಂಡದ ವತಿರ್ದು ಈ ಊರದ ನಾಗರಿಕ ಬಂಧುಲ ಮಂತ ಸೇರಿದ ಆ ಬಾಲ್ಯದ